ಗಂಧದ ಗುಡಿ ಕಾರ್ಯಕ್ರಮದಲ್ಲಿ ಅಪ್ಪು ಇದ್ದಿದ್ರೆ ಅಪ್ಪು ಮೊದಲು ಕಾಂತಾರ ಅಂತಿದ್ರು. ಯಾಕಂದರೆ ಅಪ್ಪುಗೆ ತುಂಬ ಇಷ್ಟ ಕನ್ನಡದಲ್ಲಿ ಒಳ್ಳೆ ಸಿನಿಮಾ ಮಾಡಿದ್ರೆ, ಒಳ್ಳೆ ಪ್ರತಿಭೆಗಳಿದ್ದರೆ. ನನಗೆ ಗೊತ್ತಿದ್ದಂಗೆ ತುಂಬ ಪ್ರೀತಿಸೋ ರಿಷಬ್ ಶೆಟ್ಟಿನ ಅಪ್ಕೊಳ್ತಿದ್ರು, ಹೊಂಬಾಳೆಯ ತಂಡವನ್ನು ವಿಜಯನ್ನ ಅಪ್ಕೊಳ್ತಿದ್ರು. ಸೊ ಅಪ್ಪು ಮಾತಿನಲ್ಲಿ ಅಪ್ಪು ಇದ್ದಾರೆ ಅಂದ್ಕೊಂಡು ಅವ್ರಿಗೆ ಧನ್ಯವಾದ ಹೇಳ್ಬೇಡ. ಥ್ಯಾಂಕ್ ಯು ರಿಷಬ್, ಥ್ಯಾಂಕ್ ಯು ವಿಜಯ್. ಕನ್ನಡ ಜನಪದವನ್ನು, ಅದರ ಸೊಗಡನ್ನು, ಈ ಮಣ್ಣಿನ ಪ್ರತಿಭೆಯನ್ನು, ಈ ಮಣ್ಣಿನ ಒಂದು ಶ್ರೀಮಂತಿಕೆಯನ್ನು ಪ್ರಪಂಚದುದ್ದಕ್ಕೂ ಸಾರಿ ಹೇಳುತ್ತಿರುವ ಕಾಂತಾರಕ್ಕೆ ಇದು ಅಪ್ಪು ಮಾತು. ಅಪ್ಪುವಿನ ಬೇರೆ ತರ ಪಕ್ಷಿಗಳು ಇಲ್ಲ, ಇಲ್ಲೊಂದು ಸ್ಪೆಷಲ್ ಐಲ್ಯಾಂಡ್ ಇದೆ. ಅಪ್ಪು ಆ ಥರದವ್ರೆ ಜುರಾಸಿಕ್ ಪಾರ್ಕ್ ವ್ಯಕ್ತಿತ್ವ. ಅದು ಅಪ್ಪು ಅಂದರೆ ನೆನಪಾಗೋದು ಅಪ್ಪುಗೆ ಅಂದರೆ ಭುಜ, ಗಂಡಿನ ಎದೆ ಅದು. ಆದರೆ ಅಪ್ಪುಗೆ ಯಾವಾಗಲೂ ಸೊ ಅಪ್ಪು ನಾನೀಗ ಹೇಳ್ತಿರೋ ಒಂದೊಂದು ವಿಷಯನೂ ಕೆಲವು ಹೆಸರುಗಳನ್ನ ಹೇಳಬೇಕಾದ್ರೆ ಅದು ಅಪ್ಪುವಿಂದ ಆಗಿದ್ದು. ಅಪ್ಪು ನಾವು ಕಳ್ಕೊಂಡಾಗ ನನಗೆ ತುಂಬ ಒಂದು 4-5 ತಿಂಗಳು ನಿದ್ದೆ ಬರ್ತಿರ್ಲಿಲ್ಲ.